ದೇಶದಲ್ಲಿ ಅಸ್ಪೃಶ್ಯರಿಗೆ ಮತದಾನದ ಹಕ್ಕು ಕೊಟ್ಟ ಮೇಲೆಯೇ ನಮಗೆ ಬದುಕಿನಲ್ಲಿ ಭರವಸೆಯ ಬೆಳಕು ಕಂಡಿದ್ದು ಇಂದೇ ನಮಗೆ ಸ್ವತಂತ್ರ ಬಂದ ದಿನವಾಗಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪೀಪಲ್ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅನುಭವಿಸಿದ ನೋವನ್ನು ಯಾರು ಕಾಣಲಾರರು. ಇಂತಹ ಮಹನೀಯನಿಂದಾಗಿ ದೇಶದ ಅಸಹಾಯಕರು ಮತದಾನದ ಹಕ್ಕನ್ನು ಪಡೆದ ಈ ದಿನವನ್ನು ದೇಶದ ನೈಜ ಸ್ವತಂತ್ರ ದಿನವಾಗಿ ಆಚರಿಸಲಾಗುತ್ತಿದೆ. 1932ನೇ ಆಗಸ್ಟ್ 17ರಂದು ಬ್ರಿಟಿಷರಿಂದ ಅನುಮತಿ ಪಡೆದು ಅಸ್ಪೃಶ್ಯ ಸಮುದಾಯಕ್ಕೆ ಮತ ಹಾಕುವ ಹಕ್ಕನ್ನು ಪಡೆಯಲಾಯಿತು. 1932ನೇ ಆಗಸ್ಟ್ 17ರಂದು ಬ್ರಿಟಿಷರಿಂದ ಅನುಮತಿ ಪಡೆದು ಅಸ್ಪೃಶ್ಯ ಸಮುದಾಯ ಮತ ಹಾಕುವ ಹಕ್ಕನ್ನು ಪಡೆಯಿತು. ಈ ಹೋರಾಟ 1917ರಿಂದ 1932ರವರೆಗೂ ನಿರಂತರವಾಗಿ ನಡೆದಿದ್ದರಿಂದ ಇಂದು ನಾವೆಲ್ಲ ಮತ ಚಲಾಯಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್, ತಾಲೂಕು ಅಧ್ಯಕ್ಷ ಲಕ್ಷ್ಮೀಪತಿ, ಉಪಾಧ್ಯಕ್ಷ ಬಾಲಕೃಷ್ಣ, ಮುಖಂಡರಾದ ಧ್ರುವಕುಮಾರ್, ವಕೀಲ ಶಿವಕುಮಾರ್, ಜೀವಿಕಾ ಮಂಜು ಮಹಲಿಂಗಯ್ಯ, ಗೋವಿಂದರಾಜು, ಅರಳಾಪುರ ರಮೇಶ್, ಶಿವಲಿಂಗಪ್ಪ, ವೆಂಕಟರಮಣಪ್ಪ, ರಾಮಚಂದ್ರಪ್ಪ ಅರಳಾಪುರ, ಜಿತೇಂದ್ರ ಹಾಗೂ ಇತರರು ಇದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಅನ್ಯಾಯ ಆಗ್ತದೆ. ಇದು ಗಗನದೊರಡೆ ಡೇ ಟೈಮ್ ನಮ್ಮದೇ ಸಮುದಾಯಕ್ಕೆ ಕೊಟ್ಟಂತ ಸಂವಿಧಾನದ ಸವಲತ್ತುಗಳನ್ನ 80% ಬೇರೆಯವರು OBC ಸಮುದಾಯದವರು ಲೂಟಿ ಮಾಡಿದ್ದಾರೆ. ಇದು ಅಂಕಿಅಂಶಗಳ ಸಮೇತ ಸರ್ಕಾರದಲ್ಲಿ ಸಿಗ್ತದೆ. ಆ ಸರ್ಕಾರದ ಆದೇಶಗಳನ್ನೇ ನಾವು ಮಾತನಾಡ್ತೀವಿ. ಸೊ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ನ್ಯಾಷನಲ್ ಜಸ್ಟಿಸ್ ಎಂಪವರ್ಮೆಂಟ್, ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮಿನಿಸ್ಟ್ರಿ ಆಫೀಸಿಂದ ನಾವು ತಗೊಂಡಿರೋಂಥ ಮಾಹಿತಿ. ಇದರಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದ ಟೆಸ್ಟ್ ಅಪ್ಲೈಡ್ for the inclusion of the caste in the list of scheduled caste is a socially, educationally, economically backwardness arising out of traditional practice of untouchability. ಇದನ್ನು ನಮಗೆ ಕೊಟ್ಟಿರತಕ್ಕಂಥ ಅಧಿಕಾರಿ ಅಂಡರ್ ಸೆಕ್ರೆಟರಿ ಅಂಡ್ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್. ಒಂದು ಅಶೋಕ ಚಕ್ರವನ್ನು ಧರ್ಮದ ನಡೆಯಲ್ಲಿರಬೇಕು ಅನ್ನೋದಕ್ಕೆ ಅಶೋಕ ಚಕ್ರವನ್ನು ಗುರುತಿಸಿ ಅವರು ಇದರಲ್ಲಿ ಅಳವಡಿಸಬೇಕು ಅಂತ ಅವರ ಹೋರಾಟದ ಪರವಾಗಿ ಕೂಡ ಇದನ್ನು ಕೂಡ ಅಳವಡಿಸಿ 4 ವರ್ಣಗಳಲ್ಲಿ ಇರ್ತಕ್ಕಂಥ ಒಂದು ತ್ರಿವರ್ಣ ಧ್ವಜ, ಅದನ್ನು ನಮ್ಮ ಇತರೆ ಜನಾಂಗ ಆಗಲಿ ಯಾರೇ ಆಗಲಿ 4 ವರ್ಣಗಳಲ್ಲಿರ್ತಕ್ಕಂಥ ಈ ಬಾವುಟವನ್ನು 3 ವರ್ಣಗಳಲ್ಲಿ ಅಂತ ಹೇಳಿಕೆ ಕೊಡ್ತಾರೆ. ಅದು ತಪ್ಪು. ಮತ್ತು ಈ ಎಲ್ಲ ಕಡೆಯೂ ಕೂಡ ಅದು ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದು ಎಲ್ಲಿದ್ರೆ ಅಲ್ಲಿ ಬಿದ್ದಿರ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಕ್ರಮವಾಗಿ ಅದು ಎಲ್ಲಿರಬೇಕು, ಅದು ಗೌರವ ಏನು ಸಲ್ಲಿಸಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಆ ರೀತಿ ಮಾಡಬಾರ್ದು. ಅದಕ್ಕೆ ಏನು ಗೌರವ ಕೊಡಬೇಕು ಮತ್ತು ಅದರ ಅಳತೆನೂ ಕೂಡ ತಪ್ಪಾಗಿರ್ತದೆ. ಕೆಲವೊಂದು ಕಡೆ ಅವ್ರು ಮಾಡ್ತಕ್ಕಂಥ ಅಳತೆಗಳು, ಬಾವುಟಗೆ ಇಷ್ಟೇ ಅಳತೆ ಇರಬೇಕು, ಇಷ್ಟು ಉದ್ದ ಇರಬೇಕು, ಆ ಕಲರು ಕೂಡ ಇಷ್ಟೇ ಅಗಲ ಇರಬೇಕು ಅಂತ ಎಲ್ಲ ಇರ್ತದೆ. ಅದು ಯಾರನ್ನೂ ಕೂಡ ಗಮನಿಸೋದಿಲ್ಲ. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಾದರೂ ಕೂಡ ಬಾವುಟವನ್ನು ನಾವು ಸರಿಯಾದ ರೀತಿಯಲ್ಲಿ ಆಗಿದ್ರೇ ಮಾತ್ರ ನಾವು ಅದನ್ನು ಪ್ರಚಾರ ತರಬೇಕು ಮತ್ತು ಅದನ್ನು ಆರಿಸೋದಕ್ಕೆ ನಾವು ಮನ್ನಣೆ ಕೊಡಬೇಕು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.